ಇವರೇ ಕ್ರಾಸ್ ವೋಟ್ ಮಾಡಿಸಿ, ಇದೇ ಕುಮಾರಸ್ವಾಮಿ ಕ್ರಾಸ್ ವೋಟ್ ಮಾಡಿಸಿ ಅದನ್ನು ನನ್ನ ಮೇಲೆ ಹಾಕ್ತಾರೆ. ಅವ್ರಿಗೆ ಗೊತ್ತೈತಿ ನಮ್ಮ ಅಭ್ಯರ್ಥಿಗೆ ಗೆಲ್ಲಲ್ಲ ಅಂತ ಗೊತ್ತಿದೆ. ನನಗಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಮನೆಯವರೇ ನಾಟಕ ಮಾಡ್ತಿದ್ದಾರೆ. ನನ್ನನ್ನು ಮುಗಿಸಬೇಕು ಅಂತ ಹೇಳಿ ಅವರೇ ತಮಗೆ ಬೇಕಾದವರಿಂದ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ ಎಂದು ಜೆಡಿಎಸ್ನ ಅಸಮಾಧಾನಿತ ಶಾಸಕ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ವೋಟಿನ ವಿಚಾರವಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದವರು, ನಾನು ಬ್ಯಾಲೆಟ್ ಪೇಪರ್ ತೋರಿಸುವಾಗ ಸರಿಯಾಗಿಯೇ ತೋರಿಸಿದ್ದೇನೆ. 3-4 ನಿಮಿಷ ಹಿಡಿದುಕೊಂಡಿದ್ದೇನೆ. ಅದಾದ ಮೇಲೆ ಹೋಗಿ ವೋಟ್ ಹಾಕಿದ್ದೇನೆ. ಅವನೇನು ಕತ್ತೆ ಕಾಯುತ್ತಿದ್ದನ, ಹೆಬ್ಬೆಟ್ಟು ತೆಗಿ ಅನ್ನಬೇಕಿತ್ತು. ನನಗಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಮನೆಯವರೇ ನಾಟಕ ಮಾಡ್ತಿದ್ದಾರೆ ಎಂದು ಶ್ರೀನಿವಾಸ್ ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು. ಕುಮಾರಸ್ವಾಮಿ ನನ್ನ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದ್ದಾರೆ. ನನಗೂ ಅವರಿಗೂ ಆಗೋಲ್ಲ ಅನ್ನೋದು ಗೊತ್ತು. ಈಗಾಗಲೇ ನನ್ನನ್ನು ಸೋಲಿಸಬೇಕು ಅಂತ ಷಡ್ಯಂತ್ರ ಮಾಡಿದ್ದಾರೆ. ಇದು ಕೂಡ ಅದೇ ರೀತಿ ಷಡ್ಯಂತ್ರ. ಇದೇ ಕುಮಾರಸ್ವಾಮಿ ಕ್ರಾಸ್ ವೋಟಿಂಗ್ ಮಾಡಿಸಿ ನನ್ನ ಮೇಲೆ ಹಾಕುತ್ತಿದ್ದಾರೆ. ಅವರಿಗೆ ಗೊತ್ತಿತ್ತು ತಮ್ಮ ಅಭ್ಯರ್ಥಿ ಗೆಲ್ಲಲ್ಲ ಅಂತ. ಹೀಗಾಗಿ ನನ್ನ ಮೇಲೆ ಗೂಬೆ ಕೂರಿಸಿ ತೇಜೋವಧೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ರಾಜೇಶ್ ರಂಗನಾಥ್. ಯಾರು ಹೇಳ್ತಾರೆ? ಯಾರು ನಿಮ್ಮ ನಾಯಕರು ಸರ್. ಅವನೇ ಉತ್ತಮ. ಅವನು ಯಾವುದ್ರಾಗ ಉತ್ತಮ ಅಂತ ಹೇಳಿಬಿಡು. ಬೆಳಿಗ್ಗೆ ಒಂದು ಹೇಳ್ತಾನೆ, ಸಂಜೆ ಒಂದು ಹೇಳ್ತಾನೆ. ಆಯಿತು, ನನಗಿರೋ ಇನ್ಫಾರ್ಮೇಷನ್ನು ನಾನು ಬೆಳಿಗ್ಗೆ ತೋರಿಸುವಾಗ ಕ್ಲಿಯರಾಗಿ ಹಿಡ್ಕೊಂಡಿದ್ದೀನಿ. 3-4 ನಿಮಿಷ ಹಿಡ್ಕೊಂಡಿದ್ದೀನಿ. ಆಚುನಲ್ಲಿ ಹೋಗಿ ಓಟ್ ಹಾಕಿದ್ದೀನಿ. ಅವನೇ ಕತ್ತೆ ಕಾಯ್ತಿದ್ದ, ನಾನು ತೆಗೀನ್ಬೇಕಾಯ್ತು ಹೆಬ್ಬೆಟ್ಟ. ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ. ಹೆಬ್ಬೆಟ್ಟೆ ಕೆಳಗಡೆ ಹಿಡ್ಕೊಂಡಿಲ್ಲ, ಮ್ಯಾಗ ಹಿಡ್ಕೊಂಡಿಲ್ಲ. ಒಂದು ಪೇಪರ್ ಸ್ಟ್ರೈಟನ್ನು ನಿಂತ್ಬೇಕು ಅಂದರೆ ಮದಿದಾಗೆ ಹಿಡ್ಕೊಬೇಕು. ಹಿಂಗೆ ಮದಿದಾಗೆ ಹಿಡ್ಕೊಂಡಿದ್ದೀನಿ. ಅವನು ಎಜುಕೇಟೆಡ್ ಅಲ್ವಾ? ಹೆಬ್ಬೆಟ್ಟು ಮುಚ್ಕೊಂಡಿದ್ದೆ, ತೆಗಿಯಪ್ಪ ಪೂರಕ್ಕೆ ತೋರಿಸಯ್ಯ ಅನ್ಬೇಕಾಯ್ತು. ಅವನು ಹಾಕೋನವರೆಗೂ ನಾನು ಹಾಕಿಲ್ಲ. ಒಂದು ಅದಾದಮೇಲೆ ನನಗಿರೋ ಇನ್ಫಾರ್ಮೇಷನ್ ಹೆಂಗೆ ಅಂದರೆ, ಇವ್ರ ಮನೆಯವರೇ ನಾಟಕ ಮಾಡ್ಕೊಂಡು ನನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರು ಅವ್ರು ಬೇಕಾದವ್ರನ್ನ ಹಿತೈಷಿಗಳಿಂದ ಒಂದು ಕ್ರಾಸ್ ವೋಟ್ ಮಾಡಿಸಿ ಇದನ್ನು ನನ್ನ ಮೇಲೆ ಗೂಬೆ ಕುಂಡ್ರಿಸೋ ಕೆಲಸ ಮಾಡ್ತಾವೆ. ಇಷ್ಟೆಲ್ಲ ಗೊತ್ತಿದ ಮೇಲೆ ಇವನೇ ಹೆಂಗಿದ್ರು ಸೋಲ್ತತೆ, ಇದನ್ನು ಯಾರ ಮೇಲೆ ಹಾಕ್ಬಿಟ್ಟು ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಳಕ್ಕೆ ಅಂತ ಇವರು ಈ ಷಡ್ಯಂತ್ರ ಮಾಡ್ಯವ್ರಿ. ನಮ್ಮ ತೇಜೋವಧೆ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡ್ಯವ್ರಿ. ನಾನು ಇವನಿಗೆ ಎದುರ್ಕೊಂಡೇ ಆಗಲಿ, ಇನ್ನೊಬ್ರಿಗೆ ಎದುರ್ಕೊಂಡೇ ಆಗಲಿ, ನಾನು ಯಾವನಿಗೂ ಕಚ್ಚೆ ಕಟ್ಟಲ್ಲ, ಯಾವನಿಗೂ ಕೇರು ಮಾಡಲ್ಲ. ನಾನು ನನ್ನ ಸ್ವಾಭಿಮಾನ ಹೆಂಗೆ ತೋರಿಸುತ್ತೋ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವತ್ತೂ ಮಾಡಲ್ಲ. ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗಲ್ಲ. ಇವ್ರು ಇದೆಲ್ಲ ನಾಟಕ ಮಾಡ್ತಾವನೆ. ದೊಡ್ಡ ನಾಟಕಗಾರ ಇವನು. ಒಂಥರ ಉಸಿರು ಹೊಳಿ ಇದ್ದಾನೆ ಕುಮಾರಸ್ವಾಮಿ. ಅವನೊಬ್ಬನೇ ಸತ್ಯ ಹರಿಶ್ಚಂದ್ರ, ಅವನೊಬ್ಬನೇ ಇದು ಸರ್ವಜ್ಞ ಅಂತ ತಿಳ್ಕೊಂಡವನೇ. ಅವನಿಗಿನ ಒಳ್ಳೊಳ್ಳೆ ತಿಳುವಳಿಕೆ ಇರೋದು ಅವರೇ. ಅದರಿಂದ ಇದೆಲ್ಲ ಸರಿ ಕಾಣಲ್ಲ ಅವನಿಗೆ. ಈಗ ಸ್ಟ್ರೈಕ್ ಮಾಡ್ತಾರದು ಮಾಡಲಿ, ನಾನೇ ಹೋಗ್ತೀನಿ. ನನಗೆ ಹತಾಶ ಮನೋಭಾವ ಕಾಣ್ತಾ ಇದೆ ಸರ್ ನಿಮ್ಮ ನಾಯಕರಿಗೆ. ಮುಳುಗ್ತಾ ಇದ್ದಲ್ಲ ಅಡುಗು, ಅದಕ್ಕೋಸ್ಕರ ಹಿಂಗೆ ಆಡ್ತಾವನಷ್ಟೇ. ಯಾವನ್ ಮುತ್ತಿಗೆ ಹಾಕೋನು ಅವನ್ನೇ ಬಾ ನೋಡೋಣ. ಬರ ಕೇಳೋ ಅವನಿಗೆ ತಾಕತ್ತಿದ್ರೆ ಈ ಬರ್ಲಿ, ನಾನೇ ಹೋಗ್ತೀನಿ ಅಲ್ಲಿಗೆ. ಕಾಯ್ತಾ ಇದ್ದೀನಿ. ಪದೇ ಪದೇ ನಿಮ್ಮ ಮೇಲೆ ಅಸಮಾಧಾನ ಹೊರಾಗ್ತಾ ಇರೋಂಥದ್ದು ಕಾರಣ ಆದ್ರೂ ಏನು ಸರ್? ಏನೋ ಅವನಿಗೆ ತಾಕತ್ತಿದ್ರೆ, ಅವ್ನು ಗಂಡಸಾದ್ರೆ ಬಂದು ನನ್ನ ಎದುರುಗಡೆಗೆ ಸ್ಪರ್ಧೆ ಮಾಡ್ಲಿ. ಅದು ಅಲ್ಲಿ ತಾಕತ್ತು ಸ್ಪರ್ಧೆ ಮಾಡ್ಲಿ ಅವನು. ಹೌದು, ಇದು ಮಾಡಿಸಿದ ಗೋಲ್ಮಾಲ್ ಇದು. ನೀವಂತೂ ಬಿಜೆಪಿ ವೋಟ್ ಹಾಕಿಲ್ಲ ರೀ. ನಾನು ಬಿಜೆಪಿನ ಪ್ರಾರಂಭದಿಂದಲೂ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನನಗೆ ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾನೇನು ಅಂತ ಹೇಳ್ಬಿಟ್ಟು. ನಾನೇ ಅವ್ರದ ಕ್ಯಾಸೆಟ್ ಮಾಡಿರ್ತಂತನು. ಆಪರೇಷನ್ ಕಮಲ ನಿಲ್ಲಿಸ್ದೇನೆ ನಾನು ಅವಾಗ ಕ್ಯಾಸೆಟ್ ಎಲ್ಲ ಪ್ರೆಸ್ನಲ್ಲಿ ರಿಲೀಸ್ ಮಾಡಿ ಅವರೆಲ್ಲ ಇದು ಮಾಡಿರ್ದೇನೆ ನಾನು. ಅವತ್ತಿನಿಂದ ನಿರಂತರವಾಗಿ ಬಿಜೆಪಿಯವ್ರು ನನಗೆ ಸಂಪರ್ಕಕ್ಕೆ ಬಂದವರೇ, ಕೇಳವ್ರೆ, ಎಲ್ಲ ಮಾಡ್ಯವ್ರೆ. ನಾನು ಯಾವತ್ತೂ ಆ ರೀತಿ ಹೋಗಿರೋನಲ್ಲ, ಆ ರೀತಿ ಭಾವನೆಯೂ ಇಲ್ಲ ನನ್ನ ಹತ್ರ. ನಾನು ನಿರಂತರವಾಗಿ ರಾಜಕಾರಣಕ್ಕೆ ಬಂದಲ್ಲಿಂದಲೂ ಅವ್ರ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಹೆಂಗೆ ಬಿಜೆಪಿ ವೋಟ್ ಹಾಕೋಕ್ಕಾಗುತ್ತೆ? ನಾನು ಯಾಕೆ ಆ ಕೆಲಸ ಮಾಡಿದ್ದೀನಿ? ಹಾಕಿದರೆ ಕಾಂಗ್ರೆಸ್ಗೆ ಹಾಕಿದ್ದು ನಾನು ಹೇಳಿನಿ. ನಾನೇ ನಿಮ್ಗೆ ಎದುರ್ಕೊಬೇಕಾ? ಇವನು ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ ಮೇಲೆ ನಾನು ಹೆಂಗೆ ಎದುರ್ಕೊಳ್ಳೋದೇನೈತೆ? ಅಲ್ಲಿ ಹೇಳೇ ಹಾಕಿನಿ. ತಕ್ಷಣ
ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.